ಒಡ್ಡೋಲಗ ನೃತ್ಯವನ್ನು ನಾವು ಪಾಂಡವರ ಒಡ್ಡೋಲಗದ ಮೂಲಕ ತಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಬಹುಶಃ ಕೇರಳದ ಪ್ರದೇಶದಲ್ಲಿದ್ದಂತಹ ಕಥಕಳಿ, ರಾಮನಾಟಕಂ, ಕೃಷ್ಣ ನಾಟಕಂ ಈ ನೃತ್ಯಗಳ ಪ್ರಭಾವದಿಂದಲಾಗಿ ಪಾರ್ತಿಸುಬ್ಬ ಈ ಯಕ್ಷಕಲೆಯನ್ನು, ತೆಂಕುತಿಟ್ಟು ಯಕ್ಷನಾಟ್ಯವನ್ನು ಸಂಯೋಜಿಸುವಾಗ ಅಲ್ಲಿಂದ ಈ ಎಡೆಗೆ ಆ ತೆರೆ ಪೊರೆಪಾಟುಗಳನ್ನು ತಂದಿರಬಹುದು ಎನ್ನುವ ಊಹೆ ವಿದ್ವಾಂಸರದು. ಇಂದು ಪ್ರಸ್ತುತಪಡಿಸುವಂತಹ ಈ ಪಾಂಡವರ ಒಡ್ಡೋಲಗದಲ್ಲಿ ತಮ್ಮ ಮುಂದೆ ಧರ್ಮರಾಯನಾಗಿ ಕುಮಾರಿ ಜಿತಾಶ್ರೀ ಕಾಣಿಸಿಕೊಳ್ಳಲಿಕ್ಕಿದ್ದಾಳೆ. ಭೀಮನಾಗಿ ಕೃತಿವೀರಾವ್, ಅರ್ಜುನನಾಗಿ ಛಾಯಲಕ್ಷ್ಮಿ ಆರ್ಕೆ, ನಕುಲನಾಗಿ ವೈಷ್ಣವಿರಾವ್, ಸಹದೇವನಾಗಿ ಕುಮಾರಿ ಸಾಕ್ಷ್ಯ ವೈರೈ ಪಾತ್ರವನ್ನು ಪ್ರಸ್ತುತಪಡಿಸಲಿದ್ದಾರೆ. ಇದೀಗ ಪಾಂಡವರ ಒಡ್ಡೋಲಗ ಓ ದೇವ ದೇವ ಎನ್ನುವಂತಹ ಹಾಡಿಗಾಗಿ, ಈ ಹಾಡಿಗೆ ಮಾತ್ರ ಮೊದಲು ಪಾಂಡವರ ಒಡ್ಡೋಲಗವನ್ನು ಮಾತ್ರ ಮಾಡ್ತಿದ್ರು ಅಂತ ಹೇಳ್ತಾರೆ. ಆ ಬಳಿಕ ಬೇರೆ ಬೇರೆ ಒಡ್ಡೋಲಗಗಳಿಗೆ ಈ ಹಾಡನ್ನು ಎರವಲು ಪಡೆಯಲಾಯಿತು ಎನ್ನುವುದು ಬಲಿಪ ನಾರಾಯಣ ಭಾಗವತರ ಅಂಬೋಣ. ಕಥಾ
ಕೃಷ್ಣನ ಲೀಲೆ ಚಂದವೋ ಚಂದ. ಅದರಲ್ಲೂ ಅಷ್ಟ ಮಹಿಷಿಯರೊಂದಿಗೆ ಕೃಷ್ಣ ಯಾವ ರೀತಿ ಇದಿರಬಹುದು, ಯಾವ ರೀತಿ ಸರಸವನ್ನಾಡಿರಬಹುದು ಎನ್ನುವಂತಹ ಸಾಹಿತ್ಯದಿಂದ ಕೂಡಿದ ಗೋವಿಂದ ನಂದ ಮುಕುಂದ ಪಾಹಿದೇವ, ಎಲ್ಲರನ್ನು ಪೊರೆಯುವ ಆ ಕೃಷ್ಣ ನಮ್ಮೆಲ್ಲರನ್ನು ಪೊರೆಯಲಿ ಎನ್ನುವ ಆಶಯದೊಂದಿಗೆ ಇದೀಗ ತಮ್ಮ ಮುಂದೆ ಪ್ರಸ್ತುತಗೊಳ್ಳಲಿಕ್ಕಿದೆ. ಶ್ರೀಕೃಷ್ಣನಾಗಿ ಕುಮಾರಿ ಶಿವಾನಿ ಸುರತ್ಕಲ್, ಅಷ್ಟಮಹಿಷಿಯರಲ್ಲಿ 6
ಮಂದಿಯನ್ನು ಮಾತ್ರ ನಾವು ಇಂದಿನ ಈ ಕಾರ್ಯಕ್ರಮಕ್ಕೆ ಆರಿಸಿಕೊಂಡಿದ್ದೇವೆ. ಸತ್ಯಭಾಮೆಯಾಗಿ ಚೈತ್ರಾ ರಾವ್, ರುಕ್ಮಿಣಿಯಾಗಿ ಅಶ್ವಿನಿ ಆಚಾರ್ಯ, ಭದ್ರೆಯಾಗಿ ಶ್ರೀರಕ್ಷಾ ಟಿ ಎನ್, ಕಾಳಿಂದಿಯಾಗಿ ಧ್ರುವಿ ಶೆಟ್ಟಿ, ನೀಲೆಯಾಗಿ ಧೃತಿ ಶೆಟ್ಟಿ, ಜಾಂಬವತಿಯಾಗಿ ಅಭಿನವಿ ಹೊಳ್ಳ ತಮ್ಮ ಮುಂದೆ ಬರಲಿದ್ದಾರೆ.
ಕಾಲಿಂಗಿ ಕೇಳಿ
ರಾಮಾಯಣ ಪ್ರಸಂಗದಲ್ಲಿ ಬರುವಂತಹ ಹನುಮಂತನ ತೆರೆಪೊರೆ ಪಾಟನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಇದನ್ನು ಪ್ರಸ್ತುತಪಡಿಸುವುದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಹಿಳಾ ಘಟಕದ ಕೋಶಾಧಿಕಾರಿಯಾಗಿರುವಂತಹ ಶ್ರೀಮತಿ ವಸುಂಧರಾ ಹರೀಶ್ ಶೆಟ್ಟಿ. ಶ್ರೀರಾಮನ ಭಕ್ತನಾಗಿರುವಂತಹ ಹನುಮಂತನು ಶ್ರೀಹರಿಯ ಸಪ್ತ ಅವತಾರಗಳನ್ನು ಸ್ತುತಿಸುವಂತಹ ಸಾಹಿತ್ಯಕ್ಕೆ ಅಭಿನಯವನ್ನು ಈ ಒಡ್ಡೋಲಗದಲ್ಲಿ ಕಾಣಲಿಕ್ಕಿದ್ದೀರಿ.
ಹನುಮಂತನ ಒಡ್ಡೋಲಗದ ಬಳಿಕ ಕೇಶಾವರಿ ತಟ್ಟಿಯ ವೇಷದಲ್ಲಿ ಬಣ್ಣದ ಶಿವಪೂಜೆಯನ್ನು ಮಾಡುವಂತಹ ಸಂಪ್ರದಾಯದ ಒಡ್ಡೋಲಗ ಕೂಡ ಇದೆ. ರಾಮಾಯಣದಲ್ಲಿ ಬರುವಂತಹ ರಾವಣನ ಪಾತ್ರವನ್ನು ಇದಕ್ಕಾಗಿ ನಾವು ಆರಿಸಿಕೊಂಡಿದ್ದೇವೆ. ಎಲ್ಲ ಕೇಶಾವರಿ ತಟ್ಟಿ ಕಟ್ಟಿಕೊಂಡಂತಹ ಬಣ್ಣದ ವೇಷಗಳು ಇದನ್ನು ಮಾಡುವಂತಿಲ್ಲ ಅಂತ ಬಲ್ಲವರು ಹೇಳ್ತಾರೆ. ಮುಖ್ಯವಾಗಿ ರಾಜ ಗಾಂಭೀರ್ಯದ ವೇಷಗಳು ಮಾತ್ರ ಇದನ್ನು ಮಾಡಬೇಕಾದದ್ದು ಅಂತ ಬಲಿಪರು ಹೇಳಿದಂತಹ ನೆನಪು. ಅದರಲ್ಲೂ ಮುಖ್ಯವಾಗಿ ರಾಮಾಯಣ ಪ್ರಸಂಗದಲ್ಲಿ ಮಾತ್ರ ಇದು ಬರ್ತದೆ. ರಾವಣನಿಗೆ ಇದು ಬಹಳ ವಿಶೇಷವಾದಂತಹ ಒಂದು ಒಡ್ಡೋಲಗದ ಕ್ರಮ ಅಂತ ಹೇಳೋದನ್ನು ಕೇಳಿದ್ದೇನೆ. ಈಗ ರಾವಣನಾಗಿ ತಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಮಹಿಳಾ ಘಟಕದ ಸದಸ್ಯೆಯಾಗಿರುವಂತಹ ಸಾಯಿ ಸುಮಾ ನಾವಡ. ಜೋರಾದ ಕರತಾಡನದೊಂದಿಗೆ ಕಲಾ
ದೇವಿ ಮಹಾತ್ಮೆ. ವರ್ಷಂಪ್ರತಿ ಸಾವಿರಾರು ಪ್ರದರ್ಶನಗಳು ಕಂಡರೂ ಮತ್ತೆ ಮತ್ತೆ ಅದನ್ನು ಕಾಣಬೇಕೆನ್ನುವಂತಹ ಹಂಬಲ ಈ ಪ್ರದೇಶದ ಜನರದು. ಅಂತಹ ಪಕ್ವತೆ, ಅಂತಹ ಶ್ರೇಷ್ಠತೆ, ಅಂತಹ ದಿವ್ಯತೆ, ಅಂತಹ ಭವ್ಯತೆ ಆ ಪ್ರಸಂಗದ್ದು. ಮಹಿಳಾ ಕಲಾವಿದರು ಕೂಡ ನಾವಿದರಲ್ಲೇನೂ ಹಿಂದೆ ಇಲ್ಲ ಎನ್ನುವ ಹಾಗೆ ಈ ಪ್ರಸಂಗವನ್ನು ಆಡ್ತಾ ಇದ್ದೆವು. ಬಹಳಷ್ಟು ಪ್ರದೇಶಗಳಲ್ಲಿ ಆಡಿದವರು ಹೌದು. ಮಹಿಷಾಸುರನಾಗಿ ಗಂಡಸರಷ್ಟೇ ಪರಿಪಕ್ವವಾಗಿ ಸರಿಮಿಗಿಲಿ ಎನಿಸುವಂತೆ ಪಾತ್ರದಲ್ಲಿ ಮಿಂಚಿದವರು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಉಂಟು. ಇದೀಗ ಮಹಿಷ ವಧೆಯ ಆ ಕಿರು ಚಿತ್ರಣವನ್ನು ತಮ್ಮ ಮುಂದೆ ತೆರೆದಿಡುವುದಕ್ಕೆ ಬರ್ತಾ ಇದ್ದಾರೆ ಮಹಿಷಾಸುರನಾಗಿ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಶ್ರೀದೇವಿಯ ಪಾತ್ರದಲ್ಲಿ ಕುಮಾರಿ ಮೈತ್ರಿ ಭಟ್ ಮವ್ವಾರು. ರಕ್ತದ ಕಾಲುವೆ ಹರಿಯುತ್ತಾ ಇದೆ. ಇದಕ್ಕೆ ಕಾರಣ ಏನು ಎಂಬುದಾಗಿ ಅವಲೋಕಿಸಿದರೆ ನಾರಿಯಾರ್ವಳು ದೈತ್ಯ ವಂಶವನ್ನೇ ಮುಂದುವರಿದು ಬರುತ್ತಾ ಇದ್ದಾಳಂತೆ. ಆಕೆಯನ್ನ ಎದುರಿಸಬೇಕಾಗಿ ಮುಂದುವರಿತೇನೆ.
ಅಷ್ಟಭುಜೆಯಾಗಿ ಮಹಾರಾಜರನ್ನು ಅಡರಿಕೊಂಡು ಸಮರಕ್ಕೆ ಬಂದೇನೆ. ಹೌದು. ಓಯ್ ಓಯ್ ನನ್ನ ಮೈ ತಿಳಿಸಿದವ ಮಹೇಶ. ಮಹೇಶ ಸಂಪಾದಿಸಿದವ ನಾನು. ಆದ್ದರಿಂದ ಹೇಳ್ತಾ ಇದ್ದೇನೆ, ಬಾರೆ ಸಿಂಹವನ್ನು ಕಾಡಿಬಿಟ್ಟು ಇದು ನನ್ನ ಭಾಷವನ್ನು ದಕ್ಕಲಿ.
जय जय हे महिला,